ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಧರ್ಮಪುರ ಹೋಬಳಿಯ ದೇವರಕೊಟ್ಟ ಗ್ರಾಮದ ಈರುಳ್ಳಿ ಬೆಳೆಗಾರರು ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಸಂಕಷ್ಟಕ್ಕೀಡಾಗಿದ್ದಾರೆ. ಇಲ್ಲಿನ ಸರ್ವೆ ನಂಬರ್ 44 ಮತ್ತು 71ರಲ್ಲಿನ 6 ಎಕರೆ ಜಮೀನಿನಲ್ಲಿ ದೇವರಕೊಟ್ಟ ಗ್ರಾಮದ ತಿಪ್ಪೇಸ್ವಾಮಿ ಅವರು ಈರುಳ್ಳಿ ಬೆಳೆ ಬೆಳೆದಿದ್ದು, ಜಿಲ್ಲೆಯಲ್ಲಿ ಸುರಿದ ನಿರಂತರ ಮಳೆಯಿಂದಾಗಿ ಈರುಳ್ಳಿ ಬೆಳೆಗಳಿಗೆ ಭಾರಿ ಹೊಡೆತ ಬಿದ್ದಿದೆ. ಪರಿಣಾಮವಾಗಿ ತಿಪ್ಪೇಸ್ವಾಮಿ ಅವರು ಲಕ್ಷಾಂತರ ರೂಪಾಯಿ ನಷ್ಟ ಅನುಭವಿಸಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಕೆಸಿ ಹೊರಕೇರಪ್ಪ ಈ ಬಗ್ಗೆ ಮಾತನಾಡಿ, ನಷ್ಟದಿಂದ ಬೇಸತ್ತ ರೈತ ಈರುಳ್ಳಿ ಬೆಳೆಯನ್ನು ಟ್ರ್ಯಾಕ್ಟರ್ ಹೊಡೆದು ನಾಶಪಡಿಸಿದ್ದಾರೆ. ಸರ್ಕಾರ ನಷ್ಟ ಅನುಭವಿಸಿರುವ ರೈತರ ನೆರವಿಗೆ ಧಾವಿಸಿ ಸೂಕ್ತ ಪರಿಹಾರ ನೀಡಬೇಕಿದೆ ಎಂದು ಜಿಲ್ಲಾಧಿಕಾರಿಗಳ ಬಳಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಎಂದಿದ್ದಾರೆ. ಮಳೆಯಿಂದಾಗಿ ರೈತರ ಬೆಳೆಗಳು ಸಂಪೂರ್ಣವಾಗಿ ನಾಶ ಹೊಂದಿದ್ದು, ಸಂಕಷ್ಟದಲ್ಲಿರುವ ರೈತರಿಗೆ ಜಿಲ್ಲಾಧಿಕಾರಿಗಳು ಅತಿ ಶೀಘ್ರದಲ್ಲಿಯೇ ಪರಿಹಾರ ಒದಗಿಸಬೇಕಿದೆ ಎಂದು ಕೆಸಿ ಹೊರಕೇರಪ್ಪ ಒತ್ತಾಯಿಸಿದ್ದಾರೆ. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ಸ್ನೇಹಿತರೆ ನೋಡಿ, ಹಿರಿಯೂರು ತಾಲೂಕು ದೇವರಕೊಟ್ಟ ಗ್ರಾಮದ ಈರುಳ್ಳಿ ಬೆಳೆಗಾರದು ಪರಿಸ್ಥಿತಿ ಹಿಂಗಾಗಿದೆ. ಈರುಳ್ಳಿ ನೋಡಿದರೆ ಎಷ್ಟು ದಪ್ಪ, ಹಿಂಗೆ ಸೈಜ್ ಹೆಂಗಿದಾವೆ, ಕಲರ್ ಹೆಂಗಿದೆ. ಆದರೆ ಪರಿಸ್ಥಿತಿ ಈರುಳ್ಳಿ ರೈತರು ಬೆಳೆಗಾರರ ಪರಿಸ್ಥಿತಿ ಮಳೆ ಇದರಿಂದನ ಎಲ್ಲ ಹಿಂಗೆ ಗೇಮೆ ಮಾಡ್ತಿದ್ದಾರೆ. ಎಲ್ಲನ ನೋಡ್ರಿ, ಎಲ್ಲ ಟ್ರ್ಯಾಕ್ಟ್ರಲ್ಲಿ ಎಲ್ಲ ಉಳುಮೆ ಮಾಡ್ತಾವ್ರೆ. ನೊಂದ ರೈತರು ಇನ್ನೇನು ಮಾಡ್ತಾರೆ? ಹರೀಶಪ್ಪ, ಏನಿದೆ ಕಾರಣ? ಏನು ಹಿಂಗಾಯ್ತಲ್ಲ? ಬಾಯಿಸ್ಟ್ ಪೌಡ್ರು ಅದೆಲ್ಲ ಬೇಡ. ರೈತರು ನೋಡ್ರಿ ಹೆಂಗಿದಾವೆ ಈರುಳ್ಳಿ. ರೈತರು ಜೀವನ ಹಿಂಗಾದರೆ ಭಾರಿ ಕಷ್ಟ ಆಗುತ್ತೆ.